ಸರ್ವೇಭ್ಯ ನಮಸ್ಕಾರ. ಸತ್ವಾಧಾರ ಫೌಂಡೇಶನ್ ವತಿಯಿಂದ ಕತೆ ಹೇಳೋಣ ಬನ್ನಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಮುದ್ದು ಮಕ್ಕಳೇ ಹಾಗೂ ಪಾಲಕರೇ, ಈ ದಿನ ಒಂದು ಸೂಚನೆಯನ್ನ, ಕೆಲವು ಮಾಹಿತಿಗಳನ್ನು ತಗೊಂಡು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕತೆ ಹೇಳೋಣ ಬನ್ನಿ ಈ ಸ್ಪರ್ಧೆಗೆ ಕರೆ ಕೊಟ್ಟಾಗ ನಿಗದಿತ ಕೊನೆಯ ತಾರೀಕಿನೊಳಗೆ ಬಂದಂಥ ನಮಗೆ ಸ್ಪರ್ಧಿಗಳ ಸಂಖ್ಯೆ 260 ಸಂಖ್ಯೆಯಲ್ಲಿ ಮುದ್ದು ಮಕ್ಕಳು ತಮ್ಮ ಕಥೆಯನ್ನು ಪ್ರಸ್ತಾಪ ಮಾಡಿ ನಮ್ಮ ವಿಡಿಯೋ ಮೂಲಕ ಕಳಿಸಿಕೊಟ್ಟಿದ್ದಾರೆ. ಪ್ರಥಮ ಹಂತದಲ್ಲಿ ಈ ಕತೆ ಹೇಳುವ ಸ್ಪರ್ಧೆಗೆ ಅರ್ಹತಾ ಪಟ್ಟಿಯ ಪ್ರಕಾರ ನಮ್ಮದೇ ಆದಂಥ ನಾರ್ಮ್ಸ್ ಪ್ರಕಾರ ಆಯ್ಕೆಯಾದವು 232 ಸ್ಪರ್ಧಿಗಳು ಅರ್ಹತೆಯನ್ನು ಪಡೆದವು. 28 ಸ್ಪರ್ಧಿಗಳು ಅನಿವಾರ್ಯ ತಾಂತ್ರಿಕ ಕಾರಣ ಇದ್ದಿರಬಹುದು, ಕಥೆಯಲ್ಲಿ ಪಾಲಕರ ಭಾಗವಹಿಸುವಿಕೆ ಇದ್ದಂಥ ಕಾರಣ ಇದ್ದಿರಬಹುದು, ಅಥವಾ ಇನ್ನಾವುದೇ ಸಮಿತಿಯ ಪರವಾಗಿ ತೆಗೆದುಕೊಂಡಂಥ ನಿಯಮಾನುಸಾರ ಅರ್ಹತೆಯನ್ನು ಪಡೆದಿರದ ಕಾರಣ ಅನಿವಾರ್ಯವಾಗಿ ನಾವು ಆ 28 ಸ್ಪರ್ಧಿಗಳನ್ನು ಸ್ಪರ್ಧಾ ಲಿಸ್ಟಿಗೆ ಕೈ ಬಿಡುವಂಥ ಸಂದರ್ಭ ಬಂತು. ನಂತರದಲ್ಲಿ ಕೊನೆಯ ತಾರೀಕಿನೊಳಗೆ ಬಂದಂಥ ಈ 232 ಸ್ಪರ್ಧಿಗಳ ವಿಡಿಯೋವನ್ನು ನಾವು ಅಚ್ಚುಕಟ್ಟಾಗಿ ಜೋಡಿಸಿ ಕ್ರಮವಾಗಿ ಜೋಡಿಸಿಟ್ಟುಕೊಂಡಿದ್ದೇವೆ. ನಂತರದ ಹಂತ ಈಗ ಜನಾಭಿಪ್ರಾಯ, ಜನಮತ, ಆ ಸ್ಟೆಪ್ಪಿಗೆ ಬಂದಿದ್ದೇವೆ. ಎರಡನೇ ಹಂತ ಇದು. ಈ ಹಂತದಲ್ಲಿ ನಾವು ಏನು ಮಾಡಬೇಕು ಕೇಳಿದ್ರೆ, ಪಾಲಕರ ಸ್ವಲ್ಪ ಗಮನ ಹರಿಸಿ, ಈ ಜನಾಭಿಪ್ರಾಯ, ಜನಮತ ಹೇಳುವಂಥ ಈ ಸ್ಟೆಪ್ನಲ್ಲಿ ತಮ್ಮ ಮಕ್ಕಳ ಈ ಕತೆ ಹೇಳುವಂಥ ವಿಡಿಯೋವನ್ನು ಶೇರ್ ಮಾಡೋದು, ಯೂಟ್ಯೂಬ್ನಲ್ಲಿ ಶೇರ್ ಮಾಡೋದು, ಲೈಕ್ಸ್ ಕೊಡೋದು, ಕಮೆಂಟ್ಸ್ ಕೊಟ್ಟಾಗ ಆ ಜನಾಭಿಪ್ರಾಯ, ಜನಮತ ಹೇಳುವಂಥ ಸ್ಟೆಪ್ಪಲ್ಲಿ ಹೆಚ್ಚಿನ ಲೈಕ್ಸನ್ನು ಪಡೆಯುವುದಂತಂದು ಕೂಡ ನಾವು ನಿರ್ಣಾಯಕರ ಬಳಿಗೆ ಇಡ್ತೇವೆ. ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಗಣನೆಗೆ ತೆಗೆದುಕೊಳ್ತಾರೆ. ಇದು ಎರಡನೇ ಸ್ಟೆಪ್ಪು. ಮೂರನೇ ಸ್ಟೆಪ್ ಹೋಗೋದಕ್ಕಿಂತ ಪೂರ್ವದಲ್ಲಿ ಮತ್ತೊಂದು ಒಳ್ಳೆಯ ಸುದ್ದಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪಾಲಕರೇ, ಮುದ್ದು ಸ್ಪರ್ಧಾಳುಗಳೇ, ನಾವು ಈ ಸ್ಪರ್ಧೆಯನ್ನು ಹಮ್ಮಿಕೊಂಡಾಗ 232 ಸ್ಪರ್ಧಿಗಳ ವಿಡಿಯೋವನ್ನು ನಿರ್ಣಾಯಕ ಸಮಿತಿಯವರಿಗೆ ಪ್ರೆಸೆಂಟ್ ಮಾಡಿದವಾಗ ತಜ್ಞ ನಿರ್ಣಾಯಕರುಗಳು ಒಂದು ಸಲಹೆ ಕೊಟ್ಟರು, ಒಂದು ಸೂಚನೆ ಕೊಟ್ಟರು, ಅಥವಾ ನಮಗೆ ಒಂದು ಮಾಹಿತಿಯನ್ನು ಕೊಟ್ಟರು. 6ರಿಂದ 13 ವರ್ಷದವರೆಗಿನ ಮುದ್ದು ಚಿಕ್ಕ ಮಕ್ಕಳಗಾಗಿ ಸ್ಪರ್ಧೆಯನ್ನು ಇಡ್ತಾ ಇದ್ದೀರಿ. ಇಲ್ಲಿ ನಮಗೆ ಆಗ್ತಾ ಇರುವಂಥ ಸಮಸ್ಯೆ ಇದ್ರೆ 6 ವರ್ಷದವರನ್ನ ನಾವು 13 ವರ್ಷದವರ ಕತೆ ಹೇಳುವವರಿಗೆ ಹೋಲಿಕೆ ಮಾಡುವುದು ಸ್ವಲ್ಪ ಕಷ್ಟಕರವಾಗ್ತದೆ. ಆಗಿದ್ದಾಗ ಏನು ಮಾಡಬಹುದು ಹೇಳುವಂಥ ವಿಚಾರವನ್ನು ನೀವು ಹೇಳಿ ಅಂತ ಕೇಳಿದವಾಗ ಅನುಭವಿ ತಜ್ಞರು ಹೇಳಿದ್ದು, 6ರಿಂದ 10 ವರ್ಷದವರೆಗೆ ಒಂದು ವಿಭಾಗ ಮಾಡೋಣ, ನಂತರ 11ರಿಂದ 13 ವರ್ಷದವರೆಗಿನ ಮುದ್ದು ವಿದ್ಯಾರ್ಥಿಗಳನ್ನ ಎರಡನೇ ಜೂನಿಯರ್ ಆ್ಯಂಡ್ ಸೀನಿಯರ್ಸ್ ಹೀಗೆ ವಿಭಾಗ ಮಾಡೋಣ ಹೇಳುವಂಥ ಸಲಹೆಯನ್ನು ಕೊಟ್ಟರು. ನಮ್ಮ ಸಂಘಟನಾ ಸತ್ವಾಧಾರ ಫೌಂಡೇಶನ್ ಸಮಿತಿಯವರೆಲ್ಲ ಕೂಡ ನಿರ್ಣಯ ಮಾಡಿ ಈಗ ನಿರ್ಣಾಯಕರ ಈ ನಿರ್ಣಯವನ್ನು, ಸಲಹೆಯನ್ನು ಶಿರಸಾವಹಿಸಿ ಒಪ್ಪಿದ್ದೇವೆ. ಮಕ್ಕಳು 6 ವರ್ಷದವರೆಗೂ 13 ವರ್ಷಕ್ಕೂ ಭಾಳ ತೊಂದರೆ ಆಗೋದು, ಗ್ಯಾಪ್ ಆಗೋದು ಬೇಡ ಹೇಳೋ ಕಾರಣಕ್ಕಾಗಿ ಈ ಕಿರಿಯರ ವಿಭಾಗ, ಜೂನಿಯರ್ಸ್ 6ರಿಂದ 10 ವರ್ಷದವರೆಗಿಂದು, ನಂತರ ಸೀನಿಯರ್ ವಿಭಾಗ, ಮಕ್ಕಳು ಎಲ್ಲರೂ ಚಿಕ್ಕ ಮಕ್ಕಳೇ 11 ವರ್ಷದಿಂದ 13 ವರ್ಷ, ಹೀಗೆ ಹಿರಿಯರ ವಿಭಾಗ ಅಂತ 2 ವಿಭಾಗವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಒಂದು ಸಂಗತಿಯನ್ನ ಪಾಲಕರು, ವಿದ್ಯಾರ್ಥಿಗಳು ಗಮನಿಸಬೇಕು, ಮಕ್ಕಳು ಗಮನಿಸಬೇಕು. ಈಗ 3 ಬಹುಮಾನಗಳನ್ನು ಪಡೆಯುವಂತ ಸ್ಪರ್ಧಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಯಾಕೆ? ಕಿರಿಯರ ವಿಭಾಗದಲ್ಲೂ ಪ್ರಥಮ, ದ್ವಿತೀಯ, ತೃತೀಯ ಅಂತ ಕೊಡ್ತೇವೆ. ಹಿರಿಯರ ವಿಭಾಗದಲ್ಲೂ ಪ್ರಥಮ, ದ್ವಿತೀಯ, ತೃತೀಯ ಅಂತ 3 ಬಹುಮಾನಗಳು ಇದ್ದಿರ್ತದೆ. ನಂತರದಲ್ಲಿ ಕೆಲವು ಆಯ್ಕೆ ನಿರ್ಣಾಯಕ ಸಮಿತಿ ವರದಿ ಕೊಟ್ಟಂತೆ ನಂತರದ ಕೆಲವಷ್ಟು ಸಮಾಧಾನಕರ ಇದ್ದಿರಬಹುದು, ಬೇರೆ ಯಾವ್ಯಾವ ವಿಭಾಗಣೆ ಮಾಡ್ತಾರೆ ಹೇಳುವಂಥದ್ದು ನೆಕ್ಸ್ಟ್. ಇಲ್ಲಿ ದಯವಿಟ್ಟು ಗಮನಿಸಿ, ಈಗ 8ನೇ ತಾರೀಕು ಜೂನ್ 8ನೇ ತಾರೀಕಿನ ದಿನ ಸಾಯಂಕಾಲ 6 ಗಂಟೆವರೆಗೆ ಈ ಲೈಕ್ಸ್ ಮತ್ತು ಶೇರ್ಸ್ ಅಥವಾ ಕಮೆಂಟ್ಸ್ಗಳಿಗೆ ಅವಕಾಶ ಉಂಟು. ನೀವು ಯೂಟ್ಯೂಬ್ನಲ್ಲಿ ಯಾರಿಗೆ ಶೇರ್ ಮಾಡಿದರೆ 8ನೇ ತಾರೀಕಿನ ದಿನ 6 ಗಂಟೆವರೆಗೆ ಮಾಡಿದಂಥ ಲೈಕ್ಸ್, ಶೇರನ್ನು ಕೂಡ ಗಣನೆಗೆ ತೆಗೆದುಕೊಂಡು ನಾವು ಸಂಘಟಕರು ನಿರ್ಣಾಯಕರ ಸಮಿತಿಗೆ ಪ್ರೆಸೆಂಟ್ ಮಾಡ್ತೇವೆ. ನೆನಪಿರಲಿ, 8ನೇ ತಾರೀಕು 6 ಗಂಟೆವರೆಗೆ ಮಾತ್ರ. ನಂತರದ ಲೈಕ್ಸ್ ಅನ್ನು ನಾವು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ನಮ್ಮ ಲಿಸ್ಟ್ 8ನೇ ತಾರೀಕಿನ ದಿವಸ 6 ಗಂಟೆವರೆಗಿನ ಲೈಕ್ಸ್ ಅನ್ನ, ಯಾರು ಹೆಚ್ಚಿನ ಲೈಕ್ಸ್ ಕಮೆಂಟ್ಸ್ ಅನ್ನು ಪಡಿತಾರೆ ಅದನ್ನು ಕೂಡ ನಿರ್ಣಾಯಕರು ಗಮನಿಸ್ತಾರೆ. ಅದು ಒಂದೇ ಅಲ್ಲ, ಅದನ್ನೂ ಗಮನಿಸ್ತಾರೆ. ನಂತರದಲ್ಲಿ ನಿಮಗೆ ಸಿಹಿ ಸುದ್ದಿ ಬರಲಿಕ್ಕಿದೆ. 10ನೇ ತಾರೀಕಿನ ದಿನ ಬೆಳಗ್ಗೆ 10 ಗಂಟೆಗೆ ಫಲಿತಾಂಶ ಪ್ರಕಟ ಆಗ್ತದೆ. ಇದಿಷ್ಟು ವಿಷಯವನ್ನು ಹೇಳಲಿಕ್ಕೆ ತಮ್ಮ ಮುಂದೆ ಬಂದಿದ್ದೇನೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.